दुर्गायै नमः ओम क्षेत्रस्य वदनावयं भजेने वजामते कामष्टं मोदयत्नारुणो मडादिर्षे क्षेत्रपालाय नमः ओम इदं विष्णुचक्रमे वेदान्तदेवतं तमोहूतमस्यवां जरे विष्णवे नमः ब्रह्मगैजामहे गन्धं विष्णुवर्धनं रुद्राय नमः ओम तक्कमे वदतमनाबन्धो यद्वदे रावणसावादमकृता अत्रासकाय सख्यानुजानते भद्रेयां लक्ष्मी महिदाजिमादे महालक्ष्मी नमः ओम नमो सर्वेभ्य एके च पृथ्वीमनो ये अन्तरिक्षे विदेभ्यः सर्वेभ्यो नमः सर्पाध्यक्षगुणाकेन्द्रदेवताभ्यो नमः ओम वास्तवस्ते प्रतियाने गत्मान्दामे एवनमीम भवानः यद्देमहे प्रतिदन्नो युवत्पदन्नो भवद्विपदेशन्तु दुष्पदे वास्तवोष्पतये नमः ओम या प्रणीत्यस्य आतरणो विजयकोशेदुडप फलन्यासेवनि योगः ओम या प्रणील्या वदापुष्पायाष्टपुष्पणीः बृहत्पतिप्रोदास्तानों जन्त्वं हतः इदं ब्रह्मया देवस्ताविदं प्रदत्तव येन मे तपरावाप्तद्भवे जन्मनि जन्मनि सर्वेभ्यो देवेभ्यो नमः सर्वेभ्यो ब्राह्मणेभ्यो नमः मुहूर्तमस्तु भवन्तो प्रारम्भकर्मणः मुहूर्तमस्तु समर्पयामि अभेदान्तं मोदीवेदभेदरूपं श्री महागणेश प्रार्थनां समर्पयामि आवश्येषवद् कर्ममध्ये च कर्मान्ते च देवतः प्रार्थनः महात्मनगणे उभयं देवता आराधने प्रारंभकालो मध्यकालो प्रसन्नकालो मूर्तिगुरुकुलो देवता प्रार्थना शास्त्रमध्ये ಪ್ರಕಾರವಾದ ಪ್ರಾರಂಭಕಾಲು ಗುರು ಹಿರಿಯರ ನಮ್ಮ ಉಪಯೋಗ ದೇವತಾ ಆರಾಧನೆ ನನಗೆ ಗುರು ಹಿರಿಯರ ಆಶೀರ್ವಾದ ತಕ್ಷಣ ಆಶೀರ್ವಾದ ಇದ್ದರೆ ನಮ್ಮ ಉಪಯೋಗ ದೇವತಾ ಆರಾಧನೆ ಉಪಯೋಗಿ ಕೆಲಸ ಮಾಡ್ತಾನಲ್ಲ ಅದಕ್ಕೆ ಫಲ ಅಂದ್ಕೊಂಡು ಆ ಫಲ ಪ್ರಾಪ್ತಿ ಆಗುತ್ತೆ ಯಾಕಂದ್ರೆ ಆಶೀರ್ವಾದ ಇದ್ದೀನಂತ ಅದಕ್ಕೋಸ್ಕರವಾದ ಗುರು ಹಿರಿಯರ ಮಾತ್ರ ಪ್ರಾರ್ಥನೆ ಅಂತ ವಿಶೇಷವಾದ ಗುರು ಹಿರಿಯರ ಕುಲದೇವರ ನಗ್ನ ಪ್ರಾರ್ಥನೆ ಮಾಡ್ತಾನೆ ಇದರ ಇಷ್ಟದೇವರ ನಗ್ನ ಪ್ರಾರ್ಥನೆ ಮಾಡ್ತಾನೆ ಗ್ರಾಮದೇವರ ಅಂತ ಸೋಮನಾಥ ದೇವರ ಪ್ರಾರ್ಥನೆ ಮಾಡ್ತಾನೆ ಮೂರು ಸ್ಥಳಟ ಆರಾಧನೆ ಶಕ್ತಿಯರ ಮಾತ್ರ ಪ್ರಾರ್ಥನೆ ಮಾಡ್ತಾನೆ ಸ್ಥಳಟ ಆರಾಧನೆ ರಕ್ತೇಶ್ವರತೆ ರಕ್ತೇಶ್ವರ ಕಡ ಪ್ರಾರ್ಥನೆ ಮಾಡ್ತಾನೆ ಅಂದರೆ ಮೂರು ಸ್ಥಳಟನ ಎಲ್ಲ ಪ್ರತಿಷ್ಠಾಪನೆ ದಿನ ಆ ದೈವರ ಮಾತಾಡ್ತಾರೆ ಆ ಪ್ರಾರ್ಥನೆ ಮಾಡ್ತಾನೆ ವಿಶೇಷವಾದ ಅಗ್ರ ಮಾತ್ರ ನಮ್ಮ ಹನುಮದಿ ಒಂದು ಅಳಗಾಣಿಗೆ ಒಂದು ದೇವತಾ ಸತ್ಕರ್ಮ ಪ್ರಾರಂಭ ಮಾತನಿಷ್ಠ ಅಂದರೆ ಕೆಲವು ಮಾತ ಕ್ಷೇತ್ರಕ್ಕೆ ಮಾತಬಹುದು ವಿಶೇಷವಾದ ಆಯಾಯ ಕ್ಷೇತ್ರಕ್ಕೆ ಹೋದು ಈ ನೆತ್ತಲಕ್ಕಳು ವಿಶೇಷವಾದ ಪ್ರಾಯಶ್ಚಿತ್ತಗೋಸ್ಕರವಾದ ದೇವರಿಗೆ ಮಾತ್ರ ಸೇವೆ ಕೊಟ್ಟರೆ ಮಾಡ್ತಾರೆ ಮಾತ್ರ ಹುಲ್ಲೂರು ಮಂಪಾದ ಪ್ರಕಾರವಾದ ಸ್ಥಳಟ ಇತ್ತಿನ ಆ ಬಾಧಾ ದೋಷಗಳು ಹೂವನ್ನ ಅನ್ಯ ಪ್ರೇತಗಳಿಗೆ ಕುರುಮಡಿ ಹಿರಿಯರು ಮಾತ್ರ ಅಗ್ರ ಮಾತ್ರ ಸದ್ಗತಿ ಆದಿ ಉದ್ದೇಶಿಸಿ ಒಂದು ಅಗ್ರ ಮಾತ ಮುರಾಯದಿಂದ ವಿಶೇಷವಾದ ಅನ್ಯ ಪ್ರೇತ ಉಚ್ಚಾಟನೆ ಅಂತಂದು ಆ ಪ್ರೇತಕ್ಕೆ ಮಾತ್ರ ಹಿರಿಯಕ್ಕೆ ಪ್ರೇತಕ್ಕೆ ಮಾತ್ರ ಸದ್ಗತಿನ ಕೊಡದಿತ್ತಾನ ಅಂತ ಒಂದು ಆತನ ಹೊರಬಿಟ್ಟ ಪ್ರಧಾನ ಮಾತ್ರ ಅಂತಂದು ಪ್ರಕಾರವಾದ ಇದರಿಂದಾನೆ ಅಷ್ಟಾಂತರ ಪ್ರಕಾರವಾದ ನೂತನವಾದ ವಿಶೇಷವಾದ ಆ ದೈವದ ಪ್ರತಿಷ್ಠೆ ಮಾಡ್ತಾನೆ ಅದ ಅಂದರೆ ಕಲ್ಲುಟಿ ಮಂಜುಲಿ ಸತ್ಯದೇವತೆ ಗುಡಿಗ ಪಕ್ಕಂಡಿ ಗುಡಿಗರ ಬೈರದ నేను ప్రతిష్టాపన కూడా ತೋಜಬೈತಿದ್ದೆ ಕುಟುಂಬದ ತೋಜಬೈತಿ ಪ್ರಕಾರವಾದ ಇಲ್ಲಿ ತಾನೇ ಆ ಪ್ರತಿಷ್ಠಾಪನ ಕೊಡೋಣ ಕೆಲವು ಮಾತ ದೇವ ಸತ್ಕರ್ಮలు ಉಂಟು ಒಂದು ಹನುಮಾನ್ಜಿ ಬಾಲೆ ಕುಟ್ಟಿಬೇಕಾಯ್ಕೆ ಕೆಲವು ಕರ್ಮಾಂಗಗಳು ಮಾಡ್ಕೋ ದೇವಂಜಿ ಶ್ರೀಮಂತ ನಾಮಕರಣ ಇತ್ಯಾದಿ ಮಾತ್ರ ಮಾಡ್ಕೊಂಡು ಅವೇನ ಕಲೆ ಒಂದು ಗೃಹ ನಿರ್ಮಾಣ ಆಡ್ಕೊಡುವಂಥದ್ದು ಅದಕ್ಕೊಂದು ಸತ್ಕರ್ಮ ಬಂದ ಉಂಟು ಐದು ಮಾಡ್ಕೊಡೋಣ ಅಂತ ಈಗ ಮಾತ್ರ ನಮ್ಮ ದೇವತ ಆರಾಧನೆ ಮಾಡ್ಕೊಡುವಂತೆ ಬಂದು ನಮ್ಮ ಉಪಯೋಗಿ ಇದು ದೇವತಾ ಪ್ರತಿಷ್ಠಾಪನೆ ಮಾಡ ಈ ಆದಾಯ ನಮ್ಮ ಆರುಡ ನಿರ್ಮಾಣ ಮಾಡುತ್ತೆ ಆದಾಯ ಗೋಡಾಂಚಿನ ಕಲ್ಲು ಮಣ್ಣು ಕೊಯ್ಯ ಮರ ಇತ್ಯಾದಿ ಮಾತ್ರ ನಮ್ಮ ಉಪಯೋಗ ಉಂಟು ಅವಾಗ ಅವು ಮಾತ್ರ ದೋಷ ಸ್ಥಳ ಹೋಗ್ತದೆ ಅದರಿಂದ ಭೂಕಾಂಡವನ್ನು ನಮ್ಮ ಭೂಮಿಗೆ ಗರ್ಭ ಇತ್ಯ ದೋಷಾತ್ಮವನ್ನು ಭೂಮಿಯಲ್ಲಿ ಅಪ್ಪೆ ಇತ್ತಿರಕ ಅಪ್ಪೆಗೆ ನಮ್ಮ ಬೇರೆವಂಥದ್ದು ನಮ್ಮ ಈ ಭೂಮಿನ ಆದಾಯ ನಿರ್ಮಾಣ ಮಾಡುವ ಅವಾಗ ಐತ ದೋಷ ಈ ಸ್ಥಳಕ್ಕೆ ಬರಲು ಸಾಧ್ಯ ಉಂಟು ಭೂಕಾಂಡ ಗಾರುಚ್ಛೇದನ ಅದು ಅಂತೇಳಿ ಗಾರುಚ್ಛೇದನ ಮಾಡಿದ ಮರಣ ಕಟ್ತದೆ ಕಂಡಿ ಅಂತೇಳಿ ಬಾಗಿಲು ಮಾತ್ರ ನಮ್ಮ ಮಾತನಾಡುವ ಅವಾಗ ಮರವಾಗಿ ಜೀವ ಇತ್ತಿನ ಅವು ನಾಶ ಆದಾಗ ಐಟಿನ ಪ್ರಾಣಿ ಪಕ್ಷಿ ಮಾತ್ರ ನಾಶ ಆಗುದು ಐತ ದೋಷ ಮಾತ್ರ ಶಾಪ ಮಾತ್ರ ಇಡಕ್ಕೆ ಸಾಧ್ಯ ಉಂಟು ಅದಂಡ ನನ್ನ ಭೂಕಾಂಡ ದಾರುಜನ ಪಾಷಾಣ ಕಂಡ ಅಂದ್ರೆ ಇದು ಮಲ್ಲ ಆರುಡ ಒಂದು ಆದಾಯ ನಿರ್ಮಾಣ ಮಾಡ್ಕೊಂಡು ಈಗ ಕಲ್ಲು ಮಣ್ಣು ಕೊಯ್ಯಿ ಇತ್ಯಾದಿ ಮಾಡಬಹುದು ಅವಾಗ ನಮ್ಮವರಿಗೆ ಜವಾಬ್ದಾರಿ ಕೊಟ್ಟು ಆರು ಒಂದು ದೊಡ್ಡ ಮಾಡಿ ಅಲ್ಪಾದಾದ ಅವನಿಗೆಲ್ಲ ಆ ಸ್ಥಳಟ್ಟು ಸ್ತ್ರೀ ದೋಷ ಆದಕ್ಕೂ ದೇವತಾ ಶಾಪ ಆದಕ್ಕೂ ಅದನ್ನ ಬ್ರಾಹ್ಮಣ ಶಾಪ ಆದಕ್ಕೂ ದೈವದ ಶಾಪಗೋಪ ಆದಕ್ಕೂ ಇದು ಮಾತ್ರ ಅಲ್ಪ ಉತ್ತರ ಸಾಧ್ಯ ಇಪ್ಪರು ಅದು ಅವು ಮಾತ್ರ ದಾದಾಪುರದಿಂದ ಈ ಸಲ ಕಟ್ಟಡ ನಿರ್ಮಾಣ ಅಂತಾಗ ಈ ಮಾತ್ರ ಈಗ ನಮ್ಮ ಉಪಯೋಗ ಉಂಟು ಅವಾಗ ಅಂಚಿನ ದೋಷ ಮಾತ್ರ ದಾದಾಪುರದಿಂದ ಈ ಆದಾಯ ಬರಲು ಸಾಧ್ಯ ಉಂಟು ಅವು ಪರಿಮಾರ್ಜನೆಗೋಸ್ಕರವಾದ ವಿಶೇಷವಾದ ನಿಂತಾನೆ ಈ ರಕ್ಷೋಘ್ನ ಹವನ ಅಂಜನೆ ವಾಸ್ತುದೇವರ ಪ್ರೀತ್ಯರ್ಥದ ವಾಸ್ತು ಪೂಜೆ ಅಂಜನೆ ವಿಶೇಷವಾದ ಆ ದಿಗ್ದೇವತಾ ಬಲಿವದಾನ ಅಂತ ಒಂದು ಎಲ್ಲೇ ತಾನೇ ಪ್ರಾತಃ ಕಾಡು ಮಹಾಗಣದೇವರ ಪ್ರೀತ್ಯರ್ಥವಾದ ಗಣಪತಿ ಹವನ
ಅಂಚಿನ ವಿಶೇಷವಾದ ಆ ದ್ವಾರ ಪ್ರತಿಷ್ಠಾಪನೆ ವಿಶೇಷವಾದ ಆ ದೈವನ ಆ ನವಕ ಪ್ರತಿಷ್ಠಾಪನೆ ವಿಶೇಷವಾದ ದೈವರನ್ನು ಪ್ರತಿಷ್ಠಾಪನೆ ಮಧ್ಯಾಹ್ನ ಬಂದು ಸತ್ಯನಾರಾಯಣ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಪೂಜೆ ಅಂಚೆ ಬಂಧು ಮಿತ್ರರ ಮಾತ್ರ ವಿಶೇಷವಾದ ಅನ್ನದಾನ ಸೇವೆ ಮಂತ್ರ ಮಾತ್ರ ಅದೇ ಬೈಯದ ಹೊರತು ನೇಮೋತ್ಸವ ಮಾತ್ರ ನೇಮ ಅಂಚನೆ ವಿಶೇಷವಾದ ಪೂರ್ವೋತ್ಸವ ಮಾತ್ರ ಐದು ಮಾತ ಬರ್ಪಣಂಚಿನ ವಿಘ್ನ ವಿಪತ್ತು ಮಾದ ಉಂಡ ಅವು ಮಾತ ನಿವಾರಣೆ ಮಂತ್ರಿಗಳು ನಿರ್ವಿಘ್ನವಾದ ನಡಪಾದ ವಿಶೇಷವಾದ ಇನ್ನಿಡ್ದು ಎಲ್ಲೇ ಮಟ್ಟ ನಡಪಂಚಿನ ದೈವದ ಆ ಕಾರ್ಯಕ್ರಮವಾದ ಮಾದ ಉಂಡ ಐದು ಬರ್ಪಣಂಚಿನ ವಿಘ್ನ ವಿಪತ್ತು ಮಾತ ನಿವಾರಣೆ ಮಂತ್ರಿ ಕೊಡ್ದು ನಿರ್ವಿಘ್ನವಾದ ನಡಪಾದ ಕೊಡ್ದು ಎಲ್ಲೇ ದಿನತ್ತ ಆ ಪ್ರತಿಷ್ಠಾದ ಅಕ್ಕನ ಸುಲಗ್ನವಾದ ನಡಪಾದ ಕೊಡ್ದು ವಿಶೇಷವಾದ ಈ ಮಾತ ದೇವತಾ ಆರಾಧನೆ ಪೂರ್ಣ ಫಲನ ಪ್ರಸಾದ ರೂಪದ ಯಜಮಾನ ಕುಟುಂಬ ಅನುಗ್ರಹಿಸಾದುಕೊಂಡು ಬಂದು ಪ್ರಾರಂಭ ಕಾರಡು ಗುರು ಹಿರಿಯರಡ ಕುಲದೇವರಡ ಅಷ್ಟದೇವರಡ ಗ್ರಾಮದೇವರ ಸೋಮನಾಥ ದೇವರಡ ನಿಖಿಲ ಸಂಬಂಧವಾಗಿನ ಕುಟುಂಬದ ದೈವದೇವರಡ ಭಕ್ತಿಪೂರ್ವಕವಾದ ಫಲಕಾಣಿಕೆ ಒಂದು ಭಕ್ತಿಪೂರ್ವಕ ಮಂತ್ರವನ್ನು ಪ್ರಾರ್ಥಿಸುವ ದೇವರೇ ನಮೋ ರಾಧವರೇ ನಮೋ ಗಣಪತೆ ನಮೋ ನಮಸ್ತೆ ಬ್ರಹ್ಮೋದರ ಏಕಂದಾಯ ವಿಘ್ನಾಧಿನೇ ಶಿವದಾಯ ಶ್ರೀವರದಮೂರ್ತೆ ನಮೋ ನಮಃ ಶ್ರೀ ಮಹಾಗಣಪತೆ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ ಗಿಡಪಾಲಕ್ಷ್ಮೀನಾರಾಯಣಾಭ್ಯಾಂ ವಾಣೇರ್ನಕ್ಷಭಾಭ್ಯಾಂ ವಂದನಾಭ್ಯಾಂ ಅರುಂಧದೇವ ಸ್ವಾಭ್ಯಾಂ ಸೀತಾರಾಮಾಭ್ಯಾಂ ಮಾತೃಭ್ಯಾಂ ಪಿತೃಭ್ಯಾಂ ಆಚಾರ್ಯೇಭ್ಯೋ ಇಷ್ಟದೇವತಾಭ್ಯೋ ಕುಲದೇವತಾಭ್ಯೋ ಗ್ರಾಮದೇವತಾಭ್ಯೋ ಸರ್ವೇಭ್ಯೋ ದೇವೇಭ್ಯೋ ಮಹಾತ್ಮೇಭ್ಯೋ ಬ್ರಾಹ್ಮಣೇಭ್ಯೋ ನಮಃ
ಇದೊಂದು 3 ಮಂಡ. ಅಲ್ಲಿ ಕಷ್ಟ.